ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ. ಇತ್ತೀಚೆಗೆ ತೆರೆಕಂಡಂತಹ ಹೃದಯಂ ಎಂಬ ಮಲಯಾಳಂ ಸಿನಿಮಾ ಏನು ಕಂಡು ಕೇಳರಿದಂತಹ ಕಥೆಯಲ್ಲ. ಅದರ ನಿರೂಪಣೆ ನಿಮ್ಮನ್ನ ಭಾವನಾತ್ಮಕವಾಗಿ ಕಾಡುತ್ತದೆ. ಕೆಲವು ಸಿನಿಮಾಗಳು ನಿಮ್ಮನ್ನ ರಂಜಿಸಬಹುದು, ಆದರೆ ಕೆಲವು ಸಿನಿಮಾಗಳು ಮಾತ್ರ ಹೃದಯದಾಳಕ್ಕೆ ಎಳೆಯುತ್ತದೆ. ಈ ಹೃದಯಂ ಎನ್ನುವಂತಹ ಚಿತ್ರ ಕೂಡ ಎರಡನೇ ವರ್ಗಕ್ಕೆ ಸೇರುತ್ತದೆ. ಅದೇಗೆ ಅನ್ನೋದನ್ನ ನಾವಿಂದು ತಿಳ್ಕೊಳ್ಳೋಣ ಬನ್ನಿ. ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ತಪ್ಪದೆ ಒತ್ತಿ. ವೀಕ್ಷಕರೇ, ಯಾರು ಇನ್ನೂ ಮಾಡಿರದಂತಹ, ನೀವಿನ್ನೂ ಕೂಡ ನೋಡದಿರುವಂತಹ ವಿಶಿಷ್ಟವಾದಂತಹ ಸಿನಿಮಾವೇನೋ ಈ ಹೃದಯಂ ಎನ್ನುವಂತಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಕತೆ ಅನ್ನಿಸಿಬಿಡುವಷ್ಟು ಸರಳ ಹಾಗೂ ಸುಂದರ ಎನಿಸುವಂತಹ ಚಿತ್ರವಿದು. ಸುಮ್ಮನೆ ನೋಡಲು ಇದು ಸರಳ ಶೀರ್ಷಿಕೆಯಾಗಿ ಕಂಡರೂ ಕೂಡ ಶಕ್ತಿಯುತ ಹಾಗೂ ಮನಸೆಳೆಯುವಂತಿದೆ. ಈ ಸಿನಿಮಾವು ಸಾಕಷ್ಟು ತಿರುವುಗಳನ್ನ ಹಾಗೂ ರೋಮಾಂಚಕ ಅಂಶಗಳೊಂದಿಗೆ ನಿಮ್ಮನ್ನ ಪ್ರಚೋದಿಸದೇ ಇರದು. ಪ್ರತಿ ಪಾತ್ರಗಳು ಆಗಾಗ ನಮ್ಮ ನಡುವೆ ಇರುವಂತಹ ಹಲವರ ನೆನಪನ್ನ ತರ್ತವೆ. ಅರೆರೆ, ಇದು ನನ್ನದೇ ಕತೆ ಅನಿಸಿಬಿಡುತ್ತದೆ. ಬರಡು ಬಿದ್ದಿದೆ ಎನಿಸುವಂತಹ ಜೀವನಕ್ಕೆ ಉತ್ಸಾಹವನ್ನ ತುಂಬುತ್ತದೆ. ಒಟ್ಟಿನಲ್ಲಿ ಪ್ರೀತಿ, ಉತ್ಸಾಹ, ಮಹತ್ವಾಕಾಂಕ್ಷೆ, ದುಃಖ, ಹತಾಶೆ ಇತ್ಯಾದಿಗಳಂತಹ ಮಾನವನ ಹಲವು ಭಾವನೆಗಳ ಗುಚ್ಛವೇ ಇಲ್ಲಿದೆ. ಮಲಯಾಳಂ ಚಿತ್ರರಂಗದಲ್ಲಿ ಮೋಹನ್ ಲಾಲ್ ಶ್ರೀನಿವಾಸನ್ ಒಂದು ಕಾಲದಲ್ಲಿ ಅಪರೂಪದ ಜೋಡಿ. ಈಗ ಅದರ ಮುಂದುವರೆದ ಭಾಗ ಪ್ರಣವ್ ಮೋಹನ್ ಲಾಲ್ ಹಾಗೂ ವಿನೀತ್ ಶ್ರೀನಿವಾಸನ್ ಹೃದಯ ಮೂಲಕ ಮುಂದುವರೆದಿದೆ. ನಿರ್ದೇಶಕ ವಿನೀತ್ ಶ್ರೀನಿವಾಸನ್ ಹೃದಯ ಮೂಲಕ ಎರಡು ಒಳ್ಳೆಯ ಶೇಡ್ಗಳನ್ನ ಒಂದರಲ್ಲಿಯೇ ಬೆರೆಸಿ ನೋಡುಗರ ಮೈನವಿರೇಳಿಸುತ್ತಾರೆ. ಈ ಚಿತ್ರ 2 ಗಂಟೆ 55 ನಿಮಿಷಗಳಿದ್ದು, ಚಿತ್ರದಲ್ಲಿ ಬರೋಬ್ಬರಿ 13 ಹಾಡುಗಳಿವೆ. ಪ್ರತಿಯೊಂದು ಹಾಡಿನಲ್ಲೂ ಒಂದು ಫೀಲ್ ಇದೆ. ಇದು ಚಿತ್ರಕ್ಕೆ ಪ್ಲಸ್ ಪಾಯಿಂಟ್ ಹೊರತು ಮೈನಸ್ ಆಗಿಲ್ಲ. ಒಂದು ಫೀಲ್ ಗುಡ್ ಚಿತ್ರದಲ್ಲಿ ಫೀಲ್ ಗುಡ್ ಹಾಡುಗಳು ಕೊಡುವಂತಹ ಮಜವೇ ಬೇರೆ. ಸಿನಿಮಾ ನೋಡಲು ಆರಂಭಿಸಿದ್ರೆ 3 ಗಂಟೆ ಕಳೆದು ಹೋಗುವುದು ಕೂಡ ನಿಮಗೆ ಗೊತ್ತೇ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ನೀವು ಸಿನಿಮಾ ಒಳಗೆ ಬೆರೆತು ಹೋಗೋದ್ರಲ್ಲಿ ಸಂಶಯವೇ ಇಲ್ಲ. ನಾಯಕ ಅರುಣ್ ನೀಲಕಂದನ್ ಅಂದರೆ ಪ್ರಣವ್ ಮೋಹನ್ ಲಾಲ್ ಜೀವನದ ಪ್ರಮುಖ ಘಟನೆಗಳ ಸುತ್ತಲೂ ಹೃದಯಂ ಕತೆ ನಡೆಯುತ್ತದೆ. ಅವರ ಕಾಲೇಜು ದಿನಗಳಿಂದ ಶುರುವಾಗಿ ಅವರು ಮದುವೆಯಾಗಿ ಕುಟುಂಬ ಜೀವನವನ್ನ ಆರಂಭಿಸುವವರೆಗೆ ಅಲ್ಲಿ ಬರುವಂತಹ ಪ್ರತಿಯೊಂದು ದೃಶ್ಯವೂ ನಿಮ್ಮನ್ನ ನಿಮ್ಮ ಕಾಲೇಜು ದಿನಗಳಿಗೆ ಕೊಂಡೊಯ್ಯುತ್ತದೆ. ಪೂರ್ಣವಾಗಿ ನಾಸ್ಟಾಲಜಿಕ್ ಭಾವನೆ, ರ್ಯಾಗಿಂಗ್, ಪ್ರಣಯ, ಹೊಡೆದಾಟ, ಪ್ರೀತಿ, ಅಸೂಯೆ ಇತ್ಯಾದಿ ಎಲ್ಲವೂ ಇದೆ. ನಮ್ಮನೆ ಹುಡುಗ ಅನಿಸುವ ಮಟ್ಟಿಗೆ ಪ್ರಣವ್ ಮೋಹನ್ ಲಾಲ್ ಅವರ ಸಾಮರ್ಥ್ಯಕ್ಕೆ ಸರಿ ಹೊಂದುವಂತಹ ಪಾತ್ರವನ್ನ ವಿನ್ಯಾಸಗೊಳಿಸಿದ್ದಾರೆ. ಕಥೆಯನ್ನ ಅವರಿಗೆಂದೇ ಬರೆದಿದ್ದಾರೇನೋ ಅಂತ ಅನ್ನಿಸುವಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ. ಮೊದಲ ನೋಟಕ್ಕೆ ಸೆಳೆದಂತಹ ಹುಡುಗಿಯ ಪ್ರೇಮಿಯಾಗಿ ರಾತ್ರಿ ಬೈಕ್ ಮೇಲೆ ಗೆಳತಿಯನ್ನ ಹಾಸ್ಟೆಲ್ನಿಂದ ದೂರದಲ್ಲಿರುವಂತಹ ಬೀಚ್ಗೆ ಕರೆದೊಯ್ಯುವಂತಹ ಗೆಳೆಯನಾಗಿ, ಪಕ್ಕ ತುಂಟನಂತೆ ಹುಡುಗಿಯರ ಕಣ್ಣುಗಳನ್ನ ನೋಡಿ ಅವಳಿನ್ನೂ ಕಮಿಟ್ ಆಗಿಲ್ಲ ಅಂತ ಗೆಳೆಯನಿಗೆ ಹೇಳುವಂತಹ ಹುಡುಗನಾಗಿ ಪ್ರೇಕ್ಷಕರನ್ನ ಮೋಡಿ ಮಾಡ್ತಾರೆ. ಇನ್ನು ಕಣ್ಣ ನೋಟಕ್ಕೆ ಮರುಳಾದಂತಹ ನಾಯಕನ ಮನದನ್ನೆಯಾಗಿ, ಪಕ್ಕದ ಮನೆಯ ಹುಡುಗಿಯಂತೆ ತನ್ನ ಗುಂಗುರು ಕೂದಲನ್ನ ಹಾರಲು ಬಿಟ್ಟು ಹುಡುಗನ ತಲೆಗೆಡಿಸಿದಂತಹ ಹುಡುಗಿಯಾಗಿ ದರ್ಶನ ಪಾತ್ರದಲ್ಲಿ ದರ್ಶನ ರಾಜೇಂದ್ರನ್ ಮನ ಸೆಳೆಯುತ್ತಾರೆ. ಆರಂಭಿಕ ಕಥೆಯನ್ನ ಮುಂದಕ್ಕೆ ಕೊಂಡೊಯ್ಯುವಂತಹ ಸಂಘರ್ಷದ ಕ್ಷಣಗಳನ್ನ ಸೃಷ್ಟಿಸ್ತಾಳೆ ಮತ್ತು ಅಂತಿಮವಾಗಿ ಅಂತಿಮ ಕ್ರಿಯೆಯಲ್ಲಿ ಬಲವಾದಂತಹ ಪಾತ್ರವನ್ನ ನಿರ್ವಹಿಸಿ ಕತೆ ಮುಗಿದ ಮೇಲೂ ಕೂಡ ಕಾಡ್ತಾಳೆ. ಮೊದಲ ಪ್ರೀತಿಯ ಕ್ಷಣಗಳನ್ನ ನೆನಪಿಸಿ ನೋಡುಗರ ಹೃದಯದಲ್ಲೊಂದು ಕಂಪನವನ್ನ ಎಬ್ಬಿಸ್ತಾಳೆ. ಇನ್ನು ನಿತ್ಯ ಎನ್ನುವಂತಹ ಹುಡುಗಿಯಾಗಿ, ಕಲ್ಯಾಣಿ ಪ್ರಿಯದರ್ಶನ್ ಅವರು ಬಬ್ಲಿ ಹುಡುಗಿಯಾಗಿ ಹುಡುಗರ ಹೃದಯದಲ್ಲಿ ಕಚಗೊಳಿ ಇಟ್ಟು ತನ್ನ ಕಣ್ಣೋಟದಿಂದ ಹುಡುಗರ ಹೃದಯದ ಬಡಿತದ ಲಯವನ್ನ ತಪ್ಪಿಸ್ತಾರೆ. ಹಾಗೆಂದು ಅವರು ತಮ್ಮ ನಟನಾ ಕೌಶಲ್ಯದಿಂದ ದೂರ ಸರಿದಿಲ್ಲ. ವಿಶೇಷವಾಗಿ ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಳ್ಳುವಲ್ಲಿ ಅಭದ್ರತೆಯ ಭಾವನೆಯನ್ನ ತೋರಿಸುವಾಗ ಹಾಗೂ ಎಲ್ಲಾ ರೀತಿಯ ಅಭಿವ್ಯಕ್ತಿಗಳನ್ನ ತೋರಿಸುವಲ್ಲಿ ಗೆದ್ದಿದ್ದಾರೆ. ಇನ್ನು ಪ್ರಮುಖ ಪಾತ್ರಗಳು ಬದುಕಬೇಕು ಮತ್ತು ಮಿಂಚಬೇಕು ಅಂತ ಅಂದ್ರೆ ಜೊತೆಯಲ್ಲಿ ಬರುವಂತಹ ಪಾತ್ರಗಳು ಬಲವಾಗಿರಬೇಕು. ಅಂತಹ ಪಾತ್ರಗಳಾದ ಆಂಟೋನಿ ಥ್ಯಾಡಿಕರನ್, ಜಿಮ್ಮಿ, ಮಾಯಾ, ಲಚ್ಚಪಟ್ಟಿ, ಸೆಲ್ವಂ, ಇಸ್ತ್ರಿ ಮಾಡುವ ಹುಡುಗಿ ಸೆಲ್ವಿ, ಹಾಗೆ ಕೇದಾರ್ ಪಾತ್ರಗಳಿಗೆ ಪ್ರತಿಯೊಬ್ಬ ಕಲಾವಿದನು ತಮಗೆ ನೀಡಿದಂತಹ ಪಾತ್ರಕ್ಕೆ ಸಂಪೂರ್ಣವಾದಂತಹ ನ್ಯಾಯವನ್ನ ಒದಗಿಸಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಒಟ್ಟಿನಲ್ಲಿ ಪ್ರತಿ ಫ್ರೇಮ್ನಲ್ಲೂ ಕೂಡ ತಾಜಾತನವಿದೆ. ಚೆನ್ನೈ ಕಾಲೇಜಿನಲ್ಲಿ ಫ್ರೆಶರ್ ಆಗಿ ಎಂಟ್ರಿ ಕೊಡೋದ್ರಿಂದ ಮೊದಲುಗೊಂಡು ಅವನ ಹೊಸ ಸ್ನೇಹಿತರು, ರ್ಯಾಗಿಂಗ್, ಅವನ ಮೊದಲ ಪ್ರೀತಿ, ತಪ್ಪು, ಬ್ರೇಕ್ ಆಫ್,
ಹತಾಶೆ, ಸೋಲು, ಅವನ ನ್ಯೂನ್ಯತೆಗಳು, ಬದಲಾವಣೆಗೆ ಕಣ್ಣಂಚಿನಲ್ಲಿ ಹೃದಯ ಕದ್ದಂತಹ ಸುಂದರಿಯ ಜೊತೆಗಿನ ಜೀವನ, ಇದೆಲ್ಲವೂ ಕೂಡ ತಾಜಾತನದಿಂದ ಕೂಡಿದೆ. ನೀವೇನಾದರೂ ಇಂಜಿನಿಯರಿಂಗ್ ಪದವೀಧರರಾಗಿದ್ದರೆ ನಿಮ್ಮ ಹಳೆಯ ಇಂಜಿನಿಯರಿಂಗ್ ದಿನಗಳನ್ನ ಇಲ್ಲಿ ಮರಳಿ ಕಾಣಬಹುದಾಗಿದೆ. ಸಿನಿಮಾ ನೋಡಿ ಮುಗಿಯುವಷ್ಟರಲ್ಲಿ ಎಲ್ಲರೂ ಕೂಡ ಯಾವುದೋ ಒಂದು ಸಮಯದಲ್ಲಿ ಕನೆಕ್ಟ್ ಆಗಿರ್ತಾರೆ. ಒಟ್ಟಿನಲ್ಲಿ ಬದುಕಿನ ಸೋಲು ಗೆಲುವುಗಳ ತಿರುವುಗಳು ಹೃದಯ ನೋಡುಗರ ಹೃದಯದಲ್ಲಿ ಸ್ಥಾನ ಪಡೆಯೋದ್ರಲ್ಲಿ ಯಶಸ್ಸನ್ನು ಕಂಡುಕೊಂಡಿದೆ. ಮುಂದಿನ ದಿನಗಳಲ್ಲಿ ಹೀಗೆ ಮನಮುಟ್ಟುವಂತಹ ಚಿತ್ರಗಳು ಇನ್ನೂ ಹೆಚ್ಚಾಗಿ ಬರಲಿ ಅನ್ನೋದೇ ನಮ್ಮೆಲ್ಲರ ಆಶಯವಾಗಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಕುತೂಹಲಕಾರಿ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.